ಕಾಂತಾರ ಮೂವಿ ಎಲ್ಲ ಕಡೆಯೂ ಕೂಡ ಬಹಳ ದೊಡ್ಡ ಸದ್ದು ಮಾಡ್ತಾ ಇದೆ. ಗ್ರೇಟ್ ಸಕ್ಸಸ್ ಅಂತ ಹೇಳ್ಬೋದು. ದಕ್ಷಿಣ ಕನ್ನಡದ ದೈವಾರಾಧನೆಯನ್ನು ಹಿಡಿದುಕೊಂಡು ಇಲ್ಲಿಯ ಸಂಸ್ಕೃತಿಯನ್ನು ಹಿಡಿದುಕೊಂಡು ಮಾಡಿರುವಂತಹ ಈ ಕಥಾಹಂದರ ಬಹಳ ದೊಡ್ಡ ಸದ್ದು ಮಾಡ್ತಿರೋದು ಮಾತ್ರ ಅಲ್ಲ, ರಿಷಬ್ ಶೆಟ್ಟಿಗೆ ಮತ್ತು ಅದರ ಹೀರೋಯಿನ್ಗೆ ಹೊಸತೊಂದು ಬ್ರೇಕನ್ನು ಕೊಟ್ಟಿದೆ ಅಂತ ಹೇಳ್ಬೋದು. ಅದರ ನಾಯಕಿ ನಮ್ಮ ಜೊತೆಗಿದ್ದಾರೆ ಸಪ್ತಮಿಯವರು. ಸಪ್ತಮಿಯವರೇ, ಹೇಗಿದೆ ಕಾಂತಾರಕ್ಕೆ ಸಿಗ್ತಾ ಇರುವಂಥ ರೆಸ್ಪಾನ್ಸ್? ತುಂಬ ಖುಷಿ ಆಗ್ತಾ ಇದೆ. ಅಂದರೆ ಬರೀ ನಮ್ಮ ಕರ್ನಾಟಕ ಅಲ್ಲದೆ ನಮ್ಮ ಇಂಡಿಯಾ ಅಲ್ಲದೆ ಥ್ರೂಔಟ್ ದ ವರ್ಲ್ಡ್ ಒಂದು ಒಳ್ಳೆ ರೆಕಗ್ನಿಷನ್ ಸಿಗ್ತಾ ಇದೆ, ಒಂದು ಒಳ್ಳೆ ಸಕ್ಸಸ್ ಸಿಗ್ತಾ ಇದೆ ಸಿನಿಮಾಗೆ. ಸಾಕಷ್ಟು ಜನ ಸಿನಿಮಾನ ಇಷ್ಟಪಟ್ಟಿದ್ದಾರೆ, ಎಕ್ಸ್ಟ್ರಾ ಶೋಸ್ ಹಾಕಿ ಅಂತ ಕೇಳ್ತಾ ಇದ್ದಾರೆ. ಸೊ ಇದೆಲ್ಲ ನೋಡಿದಾಗ ನಮ್ಮ ಎಫರ್ಟ್ ಹಾಕಿದ್ದೆಲ್ಲ ಇವತ್ತು ತುಂಬ ಖುಷಿ ಆಗ್ತಾ ಇದೆ. ಕಾಂತಾರ ಮತ್ತು ದಕ್ಷಿಣ ಕನ್ನಡ ಇಲ್ಲಿಯ ದೈವಾರಾಧನೆಯ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತಿತ್ತು ಸಿನಿಮಾಕ್ಕಿಂತ ಮೊದಲು? ಈಗ ಎಷ್ಟು ಗೊತ್ತಿದೆ? ಮುಂಚೆ ನಂಗೆ ಏನೂ ಗೊತ್ತಿರಲಿಲ್ಲ. ನಾನು ಕೋಲಾ ನೋಡಿರಲಿಲ್ಲ ಅಥವಾ ದೈವಾರಾಧನೆ ನನಗೆ ಐಡಿಯಾನೂ ಇರಲಿಲ್ಲ. ಬಟ್ ಸಿನಿಮಾ ಸ್ಟಾರ್ಟ್ ಆಗಿದ್ದ ಪ್ರೊಸೆಸ್ ಫಸ್ಟ್ ಡೇಯಿಂದನೂ ವೀಡಿಯೋಸ್ ರಿಷಬ್ ಸರ್ ತೋರಿಸಿದ್ರು. ಸೊ ಅದಾದಮೇಲೆ ನೋಡ್ಕೊಂಡು ಬಂದೆ. ಬಟ್ ನಾವೇನು ಸಿನಿಮಾದಲ್ಲಿ ದೈವಾರಾಧನೆ ಕೋಲ ಏನು ತೋರಿಸಿದ್ದೀವಿ ಅದು ಆ್ಯಕ್ಚುಲ್ ಹೇಗೆ ನಡೆಯುತ್ತೆ ಅದೇ ಥರ ಪದ್ಧತಿ, ಅದೇ ಥರ ನಿಯಮಗಳನ್ನೆಲ್ಲ ಫಾಲೋ ಮಾಡೇ ಮಾಡಿರೋದು ನಾವು. ಎಲ್ಲರೂ ನಾನ್ ವೆಜ್ ಬಿಟ್ಟಿದ್ವಿ ಸೆಟ್ಟಲ್ಲಿ. ನಾನ್ ವೆಜ್ ಕಂಪ್ಲೀಟ್ಲಿ ಸ್ಟಾಪ್ ಆಗಿತ್ತು. ನಮ್ಮದೇನು ದೈವ ಮನೆಯದು ಅಂಗಳ ಇದೆ, ಅಲ್ಲಿ ಯಾರೂ ಚಪ್ಪಲಿ ಹಾಕ್ಕೊಂಡು ಓಡಾಡ್ತಾ ಇರಲಿಲ್ಲ. ಸೊ ಇದನ್ನೆಲ್ಲ ಫಾಲೋ ಮಾಡಿದ್ದು. ಸೊ ನನಗಿನ್ನೂ ಚಾನ್ಸ್ ಸಿಕ್ಕಿಲ್ಲ ಒಂದು ಕೋಲ ನೋಡೋಕ್ಕೆ. ಸೊ ಯಾವಾಗ ಚಾನ್ಸ್ ಸಿಕ್ಕುತ್ತೋ ಹೋಗಿ ನೋಡಬೇಕು ಅಂತ ಆಸೆ ಇದೆ. ಬಟ್ ನಾವೇನು ಶೂಟಿಂಗ್ ಮಾಡಿದ್ವಿ, ನಾವು ಕೋಲಾ ಹೇಗೆ ನಡೆಯುತ್ತೋ ಅದೇ ಪ್ರೊಸೆಸ್, ಅದೇ ಆ್ಯಕ್ಚುಲ್ ಕೋಲಾ ನೋಡ್ದಂಗೆ ಆಯಿತು. ನಿಮ್ಮದು ಬೇಸಿಕಲಿ ಯಾವ ಊರು, ನಿಮ್ಮ ನೇಟಿವ್ ಏನು, ನೀವು ಯಾವ ದೇವರುಗಳನ್ನೆಲ್ಲ ನಂಬ್ತಾ ಇದ್ರಿ? ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರು. ನಮ್ಮ ಮನೆ ದೇವರು ಬಂದು ಶಿವ. ಸೊ ನಾನು ಚಿಕ್ಕ ವಯಸ್ಸಿಂದ ಗಣೇಶ, ಶಿವ, ಸಾಯಿಬಾಬಾ ತುಂಬ ಅಂದರೆ ತುಂಬ ಪ್ರೀತಿಸಂಥ ದೇವರು, ತುಂಬ ಭಕ್ತಿ ಇರೋಂಥ ದೇವರು. ನನಗೆ ದೈವ ಬಗ್ಗೆ ಗೊತ್ತಿರಲಿಲ್ಲ. ಸೊ ಇವಾಗ ಅದು ಎಷ್ಟು ಪವರ್ಫುಲ್ ದೈವ ಅಂತ ಇವಾಗ ಗೊತ್ತಾಗ್ತಾ ಇದೆ. ಅದಲ್ಲದೆ ಇಲ್ಲಿ ಮಾರನಕಟ್ಟೆ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಆಗಲಿ ಅಥವಾ ಕೊಲ್ಲೂರು ಮೂಕಾಂಬಿಕೆ ಆಗಲಿ, ಈ ಭಾಗದಲ್ಲಿ ಬಂದಾಗ ಈ ದೇವಸ್ಥಾನಕ್ಕೆಲ್ಲ ಹೋಗೋದು ಒಂದು ಅಂದರೆ ಧರ್ಮಸ್ಥಳಕ್ಕೆ ಹೋದೆಲ್ಲ ಹೋಗಿ ಬರ್ತೀವಿ. ಬಟ್ ದೈವ ಅಂದರೆ ಏನು ಪಂಜುರ್ಲಿ ಗುಳಿಗ ಅದೆಲ್ಲ ದೈವ ಇದೆ, ಅದೆಲ್ಲ ಇವಾಗ ಗೊತ್ತಾಗ್ತಾ ಇದೆ ಅದ್ರ ಬಗ್ಗೆ. ನಿಮ್ಮ ಇಡೀ ತಂಡದ ಶ್ರದ್ಧೆ ಮತ್ತು ವ್ರತಾಚರಣೆ, ದೈವವನ್ನು ನಂಬಿ ಮಾಡಿರ್ತಕ್ಕಂಥ ಶೂಟಿಂಗ್ ಹೇಗಿತ್ತು? ಆ ಆಚರಣೆಗಳು, ಆ ದಿನಚರಿ ಹೇಗಿತ್ತು ನಿಮ್ಮದು? ಅಂದರೆ ಜಾಸ್ತಿ ನೈಟ್ ಶೂಟ್ ಇರ್ತಾಯಿತ್ತು. ಏನು ಕೋಲಾ ಎಲ್ಲ ನೈಟ್ ಶೂಟ್ ಮಾಡಿರೋದು ನಾವು. ಸೊ ತುಂಬ ಎಲ್ಲರೂ ಪ್ರತಿಯೊಬ್ಬರೂ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇತ್ತು. ರಿಷಬ್ ಸರ್ ಅದನ್ನು ಹೇಳಿದರು ಪ್ರತಿಯೊಬ್ಬರಿಗೂ ಫಾಲೋ ಮಾಡಬೇಕು ಅಂತ. ಸೊ ಅದನ್ನೆಲ್ಲ ಫಾಲೋ ಮಾಡಿಯೇ ನಾವು ಕೋಲಾ ಮಾಡಿರೋದು. ಸೊ ಅದೊಂದು ಖುಷಿ. ಇವಾಗ ಇಷ್ಟು ಅಂದರೆ ಅದು ಎಲ್ಲೂ ಮಿಸ್ ಆಗಬಾರ್ದು. ನೀವೇನೇ ನಿಯಮಗಳು ಮಾಡಬೇಕಾದ್ರೆ ಕೋಲಾ ಅಂತ ಬಂದಾಗ ಅಥವಾ ದೈವಾರಾಧನೆ ಅಂತ ಬಂದಾಗ ಸೊ ಅದು ಯಾವುದೂ ತಪ್ಪಾಗದೆ ನಮ್ಮ ಕೈಲಿ ಆಗಿದೆ ಅನ್ನೋದೇ ಒಂದು ದೊಡ್ಡ ಖುಷಿ. ಈಗ ಸಿನಿಮಾ ನೋಡಿದ ನಂತರ, ರಿಷಬ್ ಅವರ ಪಾತ್ರ ನೋಡಿದ ನಂತರ, ಕೊನೆಯ 30 ನಿಮಿಷವನ್ನು ನೋಡಿದ ನಂತರ ನಿಮಗೇನು ಅನ್ನಿಸ್ತು? ಅಂದರೆ ನಾನು ಅದನ್ನು ನೋಡಿರಲಿಲ್ಲ ಎಡಿಟಲ್ಲಿ. ಸೊ ಎಡಿಟ್ ಆದಮೇಲೆ ಅಥವಾ ಸೌಂಡ್ ಅದನ್ನೆಲ್ಲ ಅಂದರೆ ನಾವು ಶೂಟಿಂಗ್ ಟೈಮಲ್ಲಿ ನೋಡಿದ್ವಿ ಬಿಟ್ಟು ಅದಾದಮೇಲೆ ನೋಡಿರಲಿಲ್ಲ. ಸೊ ಇವಾಗ ನೋಡಿದಾಗ ಅದು ನಮಗೆ ಒಂದು ರೋಮಾಂಚನ ಅನಿಸುತ್ತೆ. ನಮಗೆ ನೋಡಿದಾಗ ಸ್ಕ್ರೀನ್ ಮೇಲೆ ಓ ಮೈ ಗಾಡ್ ಅನಿಸುತ್ತೆ. ಅಂದರೆ ಏನು ರಿಷಬ್ ಸರ್ ಡೈರೆಕ್ಟರ್ ಆ್ಯಕ್ಟರ್ ಎರಡೂ ಮಾಡಿ ಇಂಥ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿರೋದು ಐ ಡೋಂಟ್ ನೋ ಬೇರೆ ಯಾರ ಕೈಲಿ ನನಗೆ. ಅಂದರೆ ಅದು ಆ್ಯಕ್ಚುಲಿ ಒಬ್ಬರು ದೈವ ಅಂದರೆ ಪಾತ್ರಿಗಳೇನಿರ್ತಾರೆ ಅಥವಾ ಅದು ದೈವ ಅದು ಮಾಡ್ತಾರಲ್ಲ ಕೋಲ ಅದನ್ನೆಲ್ಲ, ಸೊ ಅವ್ರನ್ನೇ ನೋಡ್ದಂಗೆ ಆಯಿತು ಸ್ಕ್ರೀನ್ ಮೇಲೆ. ತುಳುನಾಡು ಕರಾವಳಿಯ ಜನರು ಬಹಳ ದೊಡ್ಡ ಮಟ್ಟಿನ ಅಪ್ಪುಗೆಯನ್ನು ಕೊಟ್ಟಿದ್ದಾರೆ ನಿಮಗೆ. ಕರಾವಳಿ ತುಳುನಾಡಿನ ಬಗ್ಗೆ ಈ ಸಿನಿಮಾದ ನಂತರ ಏನೇನು ತಿಳ್ಕೊಂಡ್ರಿ, ಏನೆಲ್ಲ ತಿಂದ್ರಿ ಕರಾವಳಿಯ ತಿಂಡಿ ತಿನಿಸುಗಳನ್ನು? ಸಾಕಷ್ಟು ಮೀನು ತಿಂದೆ, ಪ್ರಾನ್ಸ್ ತಿಂದೆ, ಬಾಯ್ಲ್ಡ್ ರೈಸ್ ಫಿಶ್ ಕರಿ ತಿಂದೆ. ಆಮೇಲೆ ಕುಂದಾಪುರದ ಕಡೆ ಅಲ್ಲಿ ಲತಾ ಹೋಟೆಲ್ ಅಂತಿದೆ, ಸೊ ಅಲ್ಲಿ ತಿಂದೆ. ಆಮೇಲೆ ನಾವು ಇದನ್ನು ಮರೆಯೋಕ್ಕಾಗಲ್ಲ ಅಲ್ಲ, ನಮ್ಮ ಚಿಕನ್ ಗೀ ರೋಸ್ಟ್ ಫೇಮಸ್ ಇದೆಯಲ್ಲ ಅಲ್ಲಿ ಕುಂದಾಪುರದ ಹತ್ರ, ಶೆಟ್ಟಿ ಲಂಚ್ ಹೋಮ್. ಹೌದು. ಸೊ ಶೆಟ್ಟಿ ಲಂಚ್ ಹೋಮಲ್ಲಿ ಚಿಕನ್ ಗೀ ರೋಸ್ಟ್ ತಿಂದೆ. ಸೊ ಎಲ್ಲ ಅಂದರೆ ನಮ್ಮ ಕಾಪು ಬೀಚ್, ಕೋಡಿ ಬೀಚ್, ಮರವಂತೆ ಅಲ್ಲೆಲ್ಲ ಹೋಗಿದ್ವಿ. ಇಲ್ಲೂ ಬಂದಿದ್ವಿ, ಮಂಗಳೂರು, ಮಣಿಪಾಲ್, ಉಡುಪಿ. ಸೊ ಎಲ್ಲ ಕಡೆ ಓಡಾಡಿದೆ ಆ ಶೂಟಿಂಗ್ ಟೈಮಲ್ಲಿ. ಅಂದರೆ 1-2 ದಿನ ಬ್ರೇಕ್ ಸಿಕ್ಕಿದಾಗ ಈ ಕಡೆ ಹೋಗಿ ಬರ್ತಾಯಿದ್ದಿದ್ದು. ಕೊಲ್ಲೂರು ಹೋಗಿದ್ದೆ, ಆಮೇಲೆ ಧರ್ಮಸ್ಥಳ, ಮಾರನಕಟ್ಟೆಗೆ ಪ್ರತಿದಿನ ಹೋಗಬೇಕಿರ್ತಾಯಿತ್ತು. ಸೊ ಕುಂದಾಪುರದ ಕನ್ನಡದಲ್ಲಿ 1-2 ಮಾತು, ತುಳುವಿನಲ್ಲಿ 1-2 ಮಾತು. ಅಂದರೆ ತುಳುವಲ್ಲಿ ಇವಾಗ ಮಂಗ್ಳೂರಿಗೆ ಬಂದಮೇಲೆ ಕಲಿತಾ ಇರೋದು ಎಂಚ ಉಲ್ಲಾರ ಅಂತ. ಸೊ ನಂಗೆ ಗೊತ್ತಿಲ್ಲ, ಅದು ನನ್ನಿಂದ ತಪ್ಪಾಗಿದ್ರೆ ಸಾರಿ, ನಾನು ಇವಾಗ ಕಲಿತಾ ಇದ್ದೀನಿ. ಹೇಗಿದ್ದೀರಿ ಅಂತ ಕೇಳಿದರೆ ಸೌಖ್ಯ ಅಂತಾರೆ. ಹಾಂ. ಸೊ ಅದು ಅಂದರೆ ಕುಂದಾಪುರ ಅಂದರೆ ನಾವು ಹೋಗ್ತೆ ಬಪ್ತೆ. ಸೊ ಅದೇ.
ನಿಮ್ಮ ಸಿನಿಮಾ ಜರ್ನಿಗೆ ಆಲ್ ದಿ ಬೆಸ್ಟನ್ನು ಹೇಳ್ತಾ ಇಡೀ ಪ್ರೇಕ್ಷಕರಿಗೆ ಏನು ಹೇಳಲಿಕ್ಕೆ ಇಚ್ಛೆಪಡ್ತೀವಿ? ಅಂದರೆ ಇದು ಒಂದು ನಾವು ಮಾಡಿರೋದು ನಮ್ಮ ಮಣ್ಣಿನ ಕತೆ, ನಮ್ಮ ಸಂಸ್ಕೃತಿನ ಇಡೀ ಜಗತ್ತಿಗೆ ತೋರ್ಸೋಕೆ ಹೊರಟಿರೋ ಅಂಥ ಕತೆ. ಸೊ ಈ ಕಥೆನ ಎಲ್ಲರೂ ಬಂದು ಥಿಯೇಟ್ರಲ್ಲಿ ಇವಾಗ ರಿಲೀಸ್ ಆಗಿದೆ, ಆಗಲೇ ಒಂದು ಬ್ಲಾಕ್ ಬಸ್ಟರ್ ಹಿಟ್ ಮಾಡಿದ್ದೀರ ಸಿನಿಮಾನ. ಸೊ ಹೀಗೆ ಬಂದು ನೋಡಿ ಸಿನಿಮಾನ. ಯಾರ್ಯಾರು ನೋಡಿಲ್ವ ಅಂದರೆ ಖುಷಿ ಏನಂದರೆ ನೋಡಿಲ್ದೇ ಇರೋರು ಆ್ಯಕ್ಚುಲಿ ಟಿಕೆಟ್ ಸಿಗ್ತಾ ಇಲ್ಲ ಅಂತ ನೋಡಿಲ್ಲ. ಸೊ ಟಿಕೆಟ್ ಸಿಕ್ಕಿದ ತಕ್ಷಣ ಎಲ್ಲರೂ ಬಂದು ಸಿನಿಮಾ ನೋಡಿ ಹಾಗೆ ಪ್ರೋತ್ಸಾಹ ಕೊಡಿ. ಧನ್ಯವಾದ ಸಪ್ತಮಿ ಅವರೇ. ಬಹಳ ಅದ್ಭುತವಾದಂಥ ಮಾತನ್ನು ಹೇಳಿದರು. ದಕ್ಷಿಣ ಕನ್ನಡದ ಆಚಾರ ವಿಚಾರಗಳನ್ನು ನಾನು ಅರಿತುಕೊಂಡಿದ್ದೇನೆ. ದಕ್ಷಿಣ ಕನ್ನಡದ ಆಚಾರ ವಿಚಾರಗಳ ಜೊತೆಗೆ ಇಲ್ಲಿಯ ಈ ಒಂದು ಸಿನಿಮಾ ಶೂಟಿಂಗನ್ನು ಹೇಗೆ ಮಾಡಿದ್ದೇವೆ ಅನ್ನೋಂಥದ್ದನ್ನು ಹೇಳಿದರು. ಜೊತೆಗೆ ಸಂಪೂರ್ಣವಾಗಿ ವೃತಾಚರಣೆಯನ್ನು ಮಾಡಿಕೊಂಡು ದೈವಾರಾಧನೆಯ ಕಥೆಯುಳ್ಳಂತಹ ಈ ಸಿನಿಮಾವನ್ನು ಮಾಡಿದ್ದೇವೆ. ಆ ದೈವದ ಮನೆಯ ಸುತ್ತಮುತ್ತ ನಾವು ಚಪ್ಪಲಿ ಹಾಕದೆ ಓಡಾಡ್ತಾ ಶೂಟಿಂಗ್ನಲ್ಲಿ ಭಾಗವಹಿಸಿದ್ವಿ. ಈ ಹಿಂದೆ ನಾನು ಮಂಕಿ ಟೈಗರ್ ಅನ್ನುವಂತಹ ಒಂದು ಸಿನಿಮಾವನ್ನು ಮಾಡಿದ್ದೆ. ಅದಕ್ಕಿಂತ ಇದು ವಿಭಿನ್ನವಾಗಿದೆ. ಜೊತೆಗೆ ರಿಷಬ್ ಶೆಟ್ಟಿ ಅವರ ನಿರ್ದೇಶನ ಮತ್ತು ಇಲ್ಲಿಯ ಕರಾವಳಿಯ ಸಂಸ್ಕೃತಿಯನ್ನು ತಿಳಿಯೋದಕ್ಕೆ ನನಗೆ ನೆರವಾಗಿದೆ ಅನ್ನುವಂಥದ್ದನ್ನು ಸಪ್ತಮಿ ಅವರು ಹೇಳಿದರು. ಬಹಳ ಅದ್ಭುತವಾದಂಥ ಮಾತನ್ನು ಹೇಳಿದರು. ಅವರ ಮತ್ತು ಅವರ ಸಿನಿಮಾ ತಂಡಕ್ಕೆ ನಾವು ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇವೆ. ಗೌತಮ್ ಶೆಟ್ಟಿ ಜೊತೆಗೆ ದಾಮೋದರ್ ತೊಂಡಲೆ, ಸುದ್ದಿ ನ್ಯೂಸ್, ಮಂಗಳೂರು. Ideal ice cream, milky way to your heart. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.